ರಸ್ತೆಗೆ ಅಡ್ಡಬದ್ದ ಕಾಡು ಹಂದಿಯನ್ನು ತಪ್ಪಿಸಲು ಹೋಗಿ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಭತ್ತದ ಗದ್ದೆಗೆ ಉರುಳಿಬಿದ್ದ ಪರಿಣಾಮ 3 ಯುವಕರು ದಾರುಣವಾಗಿ ಮೃತಪಟ್ಟ ಘಟನೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ನಡೆದಿದೆ. ಈ ಅಪಘಾತದಲ್ಲಿ ಕಾರಿನಲ್ಲಿದ್ದ ಇತರ 3 ಗಾಯಗೊಂಡಿದ್ದಾರೆ. ಪಾಲಕ್ಕಾಡ್ ಜಿಲ್ಲೆಯ ಪಾಕ್ಕಳಕ್ಕಿನ ನೂರಡಿ ರಸ್ತೆಯ 24 ವರ್ಷದ ರೋಹನ್, ನುರಾನಿಯ ರೋಹನ್ ಸಂತೋಷ್ ಮತ್ತು ಯಕ್ಕರ ನಿವಾಸಿ ಸನೂಷ್ ಮೃತಪಟ್ಟ ಯುವಕರು. ಗಾಯಾಳುಗಳನ್ನು ಚಂದ್ರನಗರ ನಿವಾಸಿ ಆದಿತ್ಯನ್, ಯಕ್ಕರ ನಿವಾಸಿ ರಿಷಿ ಮತ್ತು ನೆನ್ಮಾರ ನಿವಾಸಿ ಜಿತಿನ್ ಎಂದು ಗುರುತಿಸಲಾಗಿದೆ. ಶನಿವಾರ ರಾತ್ರಿ 11 ಗಂಟೆ ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. 6 ಮಂದಿ ಸ್ನೇಹಿತರು ತಮ್ಮ ಸಾಮಾನ್ಯ ವೀಕೆಂಡ್ ವಿಹಾರದ ಅಂಗವಾಗಿ ಚಿತ್ತೂರಿನಿಂದ ಪಾಲಕ್ಕಾಡ್ಗೆ ಪ್ರಯಾಣಿಸ್ತಾ ಇದ್ರು. ಇದ್ದಕ್ಕಿದ್ದಂತೆ ರಸ್ತೆ ದಾಟಲು ಯತ್ನಿಸುತ್ತಿದ್ದಂತಹ ಕಾಡು ಹಂದಿಯನ್ನ ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾಗ ಚಾಲಕ ವಾಹನದ ನಿಯಂತ್ರಣ ಕಳೆದುಕೊಂಡಿದ್ದಾನೆ. ಇದರಿಂದ ಕಾರು ಸರ್ವೆ ಕಲ್ಲು ಮತ್ತು ಮರಕ್ಕೆ ಡಿಕ್ಕಿ ಹೊಡೆದು ಬಳಿಕ ಭತ್ತದ ಗದ್ದೆಗೆ ಉರುಳಿದೆ. ಅಪಘಾತದಲ್ಲಿ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಸ್ಥಳೀಯ ಜನರು, ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರಿನಲ್ಲಿದ್ದವರನ್ನ ಹೊರತೆಗೆದು ಆಸ್ಪತ್ರೆಗೆ ದಾಖಲಿಸಿದರು. ಈ ಪ್ರದೇಶದಲ್ಲಿ ಕಾಡು ಹಂದಿಗಳ ಓಡಾಟ ಬಲು ದೊಡ್ಡ ಕಳವಳಕಾರಿ ಸಂಗತಿಯಾಗಿದೆ ಎಂದು ಸ್ಥಳೀಯ ಜನರು ತಿಳಿಸಿದ್ದಾರೆ. ಬದುಕುಳಿದವರಲ್ಲಿ ಒಬ್ಬರನ್ನ ತ್ರಿಶೂರ್ನ ಆಸ್ಪತ್ರೆಗೆ ಹಾಗೂ ಇನ್ನಿಬ್ಬರನ್ನ ತಮಿಳುನಾಡಿನ ಕೊಯಮತ್ತೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ.